ಸಮಾಜಡು ಡ್ರಗ್ಸ್ ದಂಧದ ಆರ್ಭಟ ದಿನದ ದಿನ ಜಾಸ್ತಿ ಆವೊಂದೊಪ್ಪುನ ಸುದ್ದಿ ಕೇಂದ್ರ ಬರೊಂದುಂಡು. ಬಿಜೆಪಿ ಯುವ ಮೋರ್ಚಾ ಕರಿನ ದಿಂಜ ವರ್ಷಲೆರ್ ದಿಂಜ ದೇಶದ ದಿಂಜ ಕಡೆಕ್ಲೆಡ್ ಡ್ರಗ್ಸ್ ದಂಧೆನು ವಿರೋಧಿಸಾವುನ ಅಭಿಯಾನಲೆನ್ ನಡಪಾವನ ಮೂಲಕ ಜನಕ್ಲೆಡ ಜಾಗೃತಿ ಮೂಡಾವನ ಬೇಲೆ ಮಲ್ತೊಂದುಂಡು. ಕುಡ್ಲ ವಿಧಾನಸಭಾ ಕ್ಷೇತ್ರಡ್ಲ ಡ್ರಗ್ಸ್ ದಂಧೆ ಜಾಸ್ತಿ ಆದ ನಡತೊಂದುಂಡು ಪನ್ಪಿನ ಚರ್ಚೆ ಸಾರ್ವಜನಿಕ ವಲಯಡ್ ಕೇಂದ್ರ ಬರೊಂದುಂಡು. ಈ ನಿಟ್ಟಿಡು ಈ ಡ್ರಗ್ಸ್ ಚಾಲನ ಬೆರಿಪದದು ಇನದ ಪಿರವುಡುಪುನ ಸಮಾಜಘಾತು ಕೆರೆನ ಸಂಚು ಬೊಕ್ಕ ಭಾಗಿಯಾಯಿನಕ್ಲಿನ ಮಿತ್ತು ಕಟ್ಟುನಿಟ್ಟದ ಕ್ರಮ ಕೈಗೊಂಡು ಪಂಡದ ಕುಡ್ಲ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಯುವ ಮೋರ್ಚಾದ ಮುತಾಲಿಕೆಡು ಉಳ್ಳಾಲ ಪೊಲೀಸ್ ಠಾಣಾ ನಿರೀಕ್ಷಕರು ಸಂದೀಪ್ ಜಿಎಸ್ ಶುಕ್ರವಾರ ಮನವಿನ ಒಪ್ಪಿಯಾಯರು. ಇದು ಹೋರಾಟ ಮಾಡ್ತಾ ಇದ್ದೇವೆ ಸರ್. ಮತ್ತೆ ಅದಾದ ನಂತರ ನಾವು ಜನರಿಗೆ ಎಜುಕೇಶನ್ ಇದರ ಬಗ್ಗೆ ಎಜುಕೇಟ್ ಮಾಡೋ ಇದರಿಂದಾಗಿ ನಾವು ಬೀದಿ ನಾಟಕ ಸಹ ಮಾಡೋದು ಪ್ಲಾನಿಂಗ್ ಅಲ್ಲಿ ಇದ್ದೇವೆ. ಹಾಗಾಗಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಮೀಡಿಯಾದಲ್ಲಿ ಇದರ ಬಗ್ಗೆ ನಾವು ಜನರಿಗೆ ಎಜುಕೇಟ್ ಅಂದರೆ ಯಾವುದಾದ್ರೂ ಅರಿವು ಮೂಡಿಸುವಂಥದ್ದು. ಈಗ ಯಾವುದಾದ್ರೂ ಇಂಥ ಸಮಸ್ಯೆ ಬಂದರೆ ನಿಮ್ಮ ಊರಲ್ಲಿ ನೀವು ಇಂಥ ಪೊಲೀಸ್ ಸ್ಟೇಷನ್ಗೆ ಅವರಿಗೆ ಒಂದು ನಂಬರ್ಸ್ ಯಾವುದಾದ್ರು ಕೊಡುವಂಥ ಆಪ್ಷನ್ಸ್ ನಿಮ್ಮಲ್ಲಿ ಇದ್ದರೆ ಅದೇ ನಂಬರ್ಸ್ ಕೊಟ್ಟು ಅವ್ರ ಹೆಸರು ಬರದಿದ್ದಾಗೆ, ಈಗ ಮೊನ್ನೆ ಒಂದು ನಮಗೆ ಸಮಸ್ಯೆ ಬಂತು ಅದರಲ್ಲಿ ಅವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ರೆಡಿ ಇಲ್ಲ ಅಂತ ವಿಷಯ ಇನ್ನು ಮುಂದೆ ಆಗದಿದ್ದಾಗೆ ನಾವು ಅಲ್ಲಿಂದ ಒಂದು ನಂಬರ್ ಕೊಡ್ತೀವಿ, ಅದರಲ್ಲಿ ನಿಮ್ಮ ಯಾವುದೇ ಹೆಸರು ಬರೋದಿಲ್ಲ ಅಂತ ಹೇಳಿ ನಾವು ಇಡೀ ರಾಜ್ಯ ವ್ಯಾಪ್ತಿಗೆ ಇದನ್ನು ಅಭಿಯಾನ ಸ್ಟಾರ್ಟ್ ಮಾಡಿದ್ವಿ. ಸಂಪೂರ್ಣ ಕ್ರಮ ನಮ್ಮ ಸಹಕಾರ ಇರಲಿ. ಪರವಾಗಿ ಅತ್ಯಧಿಕ ಗೌರವ ಕೊಡುವಂಥ ಊರು ಅಂತ ಹೇಳಿದ್ರೆ ಮಂಗಳೂರು. ಅದರಲ್ಲೂ ವಿಶೇಷವಾಗಿ ನಾವಂತೂ 100ಕ್ಕಿಂತ ಮಟ್ಟಿಗೆ ಸಹಕಾರದಲ್ಲಿದೆ. ನಿಮ್ಮೆಲ್ಲ ಸಹಕಾರ ಇದ್ರೆ ಖಂಡಿತವಾಗೂ ನಾವು ಇದನ್ನು ಬಂದ್ ಮಾಡ್ತೀವಿ. ಏನೋ ಮಾಡಿದ್ರು ನಾನು ಕೂಡ ನನ್ನ ಬರೀತಾರೆ. ಈ ಪೊರ್ತು ಪಾತೆರ್ನ ಕುಡ್ಲ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್, ಸಂಸದರು ಬಿಜೆಪಿ ರಾಜ್ಯಾಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೇಲ್ ಡ್ರಗ್ಸ್ ಮುಕ್ತ ಕರ್ನಾಟಕ ಮಲ್ಪೊಡು ಪಂಡದ ಪಣ ತೊಡ್ತೇರು. ರಾಜ್ಯಾಧ್ಯಕ್ಷರನ ಹೇಳಿಕೆದ ಮೇರೆಗೆ ತಂಕ್ಲುಲ ಡ್ರಗ್ಸ್ ಮುಕ್ತ ಉಳ್ಳಾಲ ಮಲ್ಪೊಡು ಪಂಡದ ಮನವಿನ ಕೊರ್ತ ಪಂಡ ತೆರಿಪಾಯರು. ರಾಜ್ಯಾದ್ಯಂತ ಡ್ರಗ್ಸ್ನ ವಿರುದ್ಧ ಹೋರಾಡಲಿಕ್ಕೆ ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರ ಸೂಚನೆ ಮೇರೆಗೆ ಇವತ್ತು ಕರ್ನಾಟಕ ಸರ್ಕಾರ ಯಡಿಯೂರಪ್ಪರ ನೇತೃತ್ವದಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡಿದೆ. ಹಾಗೆ ಒಬ್ಬ ನೇರ ದಕ್ಷ ಅಧಿಕಾರಿಯಾಗಿರುವಂತಹ ಸಂದೀಪ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕೂಡ ಇಡೀ ಪೊಲೀಸ್ ಇಲಾಖೆ ಡ್ರಗ್ಸನ್ನು ಮುಕ್ತಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಯಾವುದೇ ಒತ್ತಡಕ್ಕೆ ಮಣಿಯದೆ ಸರ್ಕಾರದ ಸಂಪೂರ್ಣ ಸಹಕಾರದಿಂದ ಇಡೀ ಡ್ರಗ್ಸ್ನಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರನ್ನೆಲ್ಲವನ್ನು ಸದೆಬಡಿಯುವಂಥ ಕೆಲಸದಲ್ಲಿ ಇವತ್ತು ನಮ್ಮ ಸರ್ಕಾರ ಅತ್ಯಂತ ಹೆಚ್ಚಿನ ನಿಗಾವನ್ನು ವಹಿಸ್ತಾ ಇದೆ. ಅದರೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಡ್ರಗ್ಸ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡುವಂತಹ ನಮ್ಮ ಸಂಸದರ ಒಂದು ಇಚ್ಛೆಯಂತೆ ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಎಲ್ಲ ಯುವಕರನ್ನು ಒಗ್ಗೂಡಿಸಿ ಯುವ ಮೋರ್ಚಾದ ವತಿಯಿಂದ ಅರಿವು ಮೂಡಿಸುವಂಥ ಕೆಲಸ ಮತ್ತು ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂಥ ಕೆಲಸ, ಅದರೊಟ್ಟಿಗೆ ಇಡೀ ಇಲಾಖೆಯೊಂದಿಗೆ ಸಹಕಾರವನ್ನು ಕೊಟ್ಟು ಡ್ರಗ್ಸನ್ನು ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ಡ್ರಗ್ಸ್ ಮುಕ್ತ ಉಳ್ಳಾಲ ಮಾಡುವಂಥ ಒಂದು ಸಂಕಲ್ಪವನ್ನು ಈಗಾಗಲೇ ಪಕ್ಷದ ವತಿಯಿಂದ ಸಂಕಲ್ಪವನ್ನು ಮಾಡಲಾಗಿದೆ. ಹಾಗೆ ಅದನ್ನು ಮುಂದಿನ ದಿನಗಳಲ್ಲಿ ಕೂಡ ಅತ್ಯಂತ ಒಂದು ಕಾಳಜಿಯಿಂದ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ವ್ಯಕ್ತಿಗಳ ವಿರುದ್ಧವಾಗಿ ನೇರವಾಗಿ ನಾವು ಅದನ್ನು ಇಲಾಖೆಗೆ ಮಾಹಿತಿಯನ್ನು ಕೊಡುವ ಮೂಲಕವಾಗಿ ಕಾನೂನು ಪ್ರಕಾರವಾಗಿ ಹೋರಾಟದಲ್ಲಿ ಯಶಸ್ವಿ ಆಗ್ತದೆ ಅನ್ನುವ ನಂಬಿಕೆಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಉಳ್ಳಾಲ ಡ್ರಗ್ಸ್ ಮುಕ್ತ ನಗರವಾಗಲಿ ಅಂತ ಆಶಿಸುತ್ತಾ ಈ ಸಂದರ್ಭದಲ್ಲಿ ಎಲ್ಲ ಯುವ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಕೂಡ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಉಳ್ಳಾಲನು ಡ್ರಗ್ಸ್ ಮುಕ್ತ ಮಲ್ಪೆರೆ ತಂಕ್ಲು ಪನ್ನ ತೊಡ್ತ ಯುವ ಮೋರ್ಚಾದ ಮಾತಾ ತಂಡದಕ್ಲು ನನದುಂಬಗು ಡ್ರಗ್ಸ್ ಬಗೆಟ್ ತಿಳುವಳಿಕೆ ಮೂಡಾವನ ಬೇತೆ ಬೇತೆ ಕಾರ್ಯಕ್ರಮಗಳನ್ನು ಮಾಧ್ಯಮದ ಮುಖಾಂತರ ಮಲ್ಪೆರೆ ಉಳ್ಳ ಪಂಡದ ಯುವ ಮೋರ್ಚಾ ಅಧ್ಯಕ್ಷರು ಶ್ರೀ ಸಚಿನ್ ಮೋರೆ ತೆರಿಪಾಯರು. ಡ್ರಗ್ಸ್ ಈ ದೇಶದಲ್ಲಿ ಏನಾಗ್ತಾ ಇದೆ, ಈ ರಾಜ್ಯದಲ್ಲಿ ಏನಾಗ್ತಿದೆ ಎಲ್ಲ ಟಿವಿ ಮಾಧ್ಯಮದಲ್ಲಿ ಸಹ ಬರ್ತಾ ಇದೆ. ಇದರಿಂದಾಗಿ ನಾವು ಈ ಉಳ್ಳಾಳದಲ್ಲಿ ಸಹ ನಮಗೆಲ್ಲ ಗೊತ್ತಿದ್ದಾಗೆ ಕೇರಳ ಸೈಡಿಂದ ಇಂಥ ತುಂಬ ಬರ್ತಾ ಇದೆ. KG ಗಟ್ಟಲೆ ನಮಗೆ ಈ ಗಾಂಜಾ ಸಪ್ಲೈ ಆಗ್ತಿದೆ. ಅಂಥದ್ದೇ ಗಾಂಜಾಗಿಂತ ತುಂಬ ಪರಿಣಾಮಕಾರಿಯಾದಂಥ ಡ್ರಗ್ಸ್ ಬರ್ತಾ ಇದೆ. ಇದನ್ನೆಲ್ಲ ನಿಲ್ಲಿಸಲಿಕ್ಕೋಸ್ಕರ ನಾವು ಉಳ್ಳಾಲ ಸ್ಟೇಷನ್ ಹಾಗೂ ಕೊಣಾಜೆ ಸ್ಟೇಷನ್, ಯಾಕಂದರೆ ಕೊಣಾಜೆ ಸ್ಟೇಷನ್ಗೆ ಸಹ ಇದು ಕಾಸರಗೋಡಿಂದ ಬರುವಂಥ ಬೇರೆ ಬೇರೆ ದಾರಿಗಳಿದೆ, ಒಳದಾರಿಗಳು. ನಮಗೆ ಗೊತ್ತಿಲ್ಲದಿದ್ದ ದಾರಿ ಈ ಡ್ರಗ್ಸ್ ಈ ಹಾವಳಿಯಲ್ಲಿ ಯಾರಿದ್ದಾರೆ ಅವರಿಗೆ ಗೊತ್ತಿದೆ. ಒಳಗೆ ನಡ್ಕೊಂಡು ಬರುವಂಥ ದಾರಿ ಎಲ್ಲ ದಾರಿ ಸಹ ಅವರಿಗೆ ಗೊತ್ತಿದೆ. ಅದಕ್ಕೆ ಇದನ್ನೆಲ್ಲ
ಸಂಪೂರ್ಣವಾಗಿ ಉಳ್ಳಾಲವನ್ನು ಡ್ರಗ್ಸ್ ಮುಕ್ತ ಉಳ್ಳಾಲವನ್ನು ಮಾಡಬೇಕಾಗಿ ನಾವೆಲ್ಲ ಪಣ ತೊಟ್ಟಿದ್ದೇವೆ. ಯುವ ಮೋರ್ಚಾದ ಎಲ್ಲ ತಂಡದವರು ಇವತ್ತು ಇಲ್ಲಿದ್ದಾರೆ ಹಾಗೂ ಯುವ ಮೋರ್ಚಾದ ಎಲ್ಲ ತಂಡದವರು ಇನ್ನು ಮುಂದೆ ಜನರಿಗೆ ಅರಿವು ಮೂಡಿಸುವ ರೀತಿಯಲ್ಲಿ ಸುಮಾರು ಮಾಧ್ಯಮದಲ್ಲಿ ಆಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ, ಬೀದಿ ನಾಟಕಗಳಾಗಲಿ ಇಂಥ ಸುಮಾರು ಮಾಧ್ಯಮಗಳಿಂದ ಈ ಜನರಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಸಹ ಮಾಡಲಿದ್ದೇವೆ. ಇದರೊಟ್ಟಿಗೆ ಸ್ಟೇಷನಿಗೆ ನಾವು ಒಂದು ಮನವಿ ಇನ್ನೊಂದು ಕೊಟ್ಟಿದ್ದೇವೆ. ಏನು ಹೇಳಿದರೆ, ನಾವು ಯಾರು ಈ ಇನ್ಫಾರ್ಮೇಷನ್ ಕೊಡ್ತಾರೆ ಆ ಇನ್ಫಾರ್ಮೇಷನ್ ಹೊರಗೆ ಲೀಕ್ ಆಗದಿದ್ದಾಗ, ಯಾಕಂದರೆ ಅವರಿಗೆ ಸಹ ನಾವು ಸಮಸ್ಯೆ ಆಗಬಾರ್ದು. ಈ ಗಾಂಜಾ ಎಳ್ದವ್ರು ಹೇಗಿರ್ತಾರೆ ಹೇಳಿದರೆ, ಅದು ಒಂದು ಟೈಮಲ್ಲಿ ಅವರಿಗೆ ಏನು ಮಾಡ್ತಾರೆ ಅವ್ರದ್ದು ಕಾನ್ಷಿಯಸ್ಸನ್ನು ಬಿಟ್ಟು ಮಾಡಿರ್ತಾರೆ. ಅದಕ್ಕೋಸ್ಕರ ಅವರ ಹತ್ರ ಒಂದು ಮನವಿ ಕೊಟ್ಟಿದೆ, ಒಂದು ನಂಬರ್ ಕೊಡಿ. ಅದಕ್ಕೆ ನಮ್ಮ ಠಾಣಾಧಿಕಾರಿ ಆಗಲಿ, ನಮ್ಮದು ಸರ್ಕಲ್ ಆಗಲಿ ಏನು ಹೇಳಿದ್ದಾರೆ ಹೇಳಿದರೆ, ನನ್ನದೇ ಅವ್ರದ್ದು ಪರ್ಸ್ನಲ್ ನಂಬರ್ ಸಹ ನಮಗೆ ಕೊಟ್ಟಿದ್ದಾರೆ. ಯಾರಿಗಾದರೂ ಇಂಥ ಸಮಸ್ಯೆ ಇದೆ ಪರ್ಸ್ನಲ್ ನಂಬರಿಗೆ ಕಾಲ್ ಆಗಲಿ, ಅದರದ್ದು ಇನ್ಫಾರ್ಮೇಷನ್ ಸೋರಿಕೆ ಆಗದಿದ್ದಾಗೆ ಅದರದ್ದು ಫುಲ್ ಜವಾಬ್ದಾರಿಯನ್ನು ಅವರು ತಗೊಳ್ತಾ ಇದ್ದಾರೆ. ಅದರ ಮೇಲೆ ಕಠಿಣ ಕ್ರಮ ಸಹ ಅವರೇ ತಗೊಳ್ತಾರೆ. ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಪಾತೆರೊಂದು ಡ್ರಗ್ಸ್ ಮುಕ್ತ ಮಲ್ಪೆರೆ ನಮ ಮಾತ ಸಹಕರಿಸಾಗ ಡ್ರಗ್ಸ್ ತಂದೆಡು ತೊಡಗಿ ಸಾಯನಕ್ಲಿನ ವಿರುದ್ಧ ಸರ್ಕಾರ ಕ್ರಮ ಕೈಗೊಂಡು ನಾವು ಎಡ್ಡೆ ವಿಚಾರ ಮಾಡಿ ತೆರಿಪಾಯಿರು. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಅಧ್ಯಕ್ಷರಾದ ಚಂದ್ರಾಸ್ ಪಂಡಿತ್ ಅವರ ನೇತೃತ್ವದಲ್ಲಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾದ ಅಧ್ಯಕ್ಷರಾದ ಸಚಿನ್ ಮೋರೆ ಮತ್ತು ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಮಿತ್ರನಗರ ಮತ್ತು ಎಲ್ಲ ಗೌರವಾನ್ವಿತ ನಮ್ಮ ಪಕ್ಷದ ಪದಾಧಿಕಾರಿಗಳು ಮತ್ತು ನಾಯಕರುಗಳು ಸೇರಿಕೊಂಡು ಈ ಒಂದು ಉಳ್ಳಾಲ ಮತ್ತು ಒಟ್ಟು ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಡ್ರಗ್ ಮಾಫಿಯಾ ಆಗಿರ್ಬೋದು ಅಥವಾ ಅಕ್ರಮ ಗೋಸಾಗಾಟಗಿರ್ಬೋದು, ಒಟ್ಟು ಎಲ್ಲ ಒಂದು ಏನು ದುರಾಡಳಿತದ ವ್ಯವಸ್ಥೆ ಇದೆ ಅದೆಲ್ಲವನ್ನು ಕೂಡ ಒಂದು ಶಿಸ್ತುಬದ್ಧವಾಗಿ ನಾವೆಲ್ಲರೂ ಕೂಡ ಈ ಭಾಗದ ಜನ ಅದನ್ನು ಅನುಭವಿಸುವ ರೀತಿಯಲ್ಲಿ ಪೂರ್ತಿಯಾಗಿ ಈ ಒಂದು ಠಾಣಾಧಿಕಾರಿಯವರು ಸಹಕಾರವನ್ನು ನೀಡಬೇಕು ಎಂಬ ನಿಟ್ಟಿನಲ್ಲಿ ಮನವಿಯನ್ನು ನಾವು ಈಗ ಉಳ್ಳಾಲ ಇನ್ಸ್ಪೆಕ್ಟರ್ಗೆ ನಾವು ಕೊಟ್ಟಿದ್ದೇವೆ. ಅದೇ ರೀತಿ ಕೊಣಾಜೆ ಸ್ಟೇಷನಿಗೆ ಹೋಗಿ ಅಲ್ಲೂ ಕೂಡ ನಾವು ಮನವಿಯನ್ನು ಕೊಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡುವುದೇನಂತ ಹೇಳಿದರೆ, ಸಾರ್ವಜನಿಕ ಬಂಧುಗಳು ಆದಷ್ಟು ಸ್ವಯಂ ಆಗಿ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಈ ಡ್ರಗ್ಸ್ ಮಾಫಿಯಾ ಆಗಿರ್ಬೋದು, ಒಟ್ಟು ಈ ಮಾದಕ ವ್ಯಸನಗಳೇನಿದೆ ಅದೆಲ್ಲವನ್ನು ಕೂಡ ಮುಕ್ತಗೊಳಿಸುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿ ಸಹಕರಿಸಬೇಕು ಅಂತ ಹೇಳುತ್ತಾ, ಯಾರೆಲ್ಲ ಈ ಒಂದು ಡ್ರಗ್ಸ್ ಮಾಫಿಯಾದಲ್ಲಿ ಇಷ್ಟವರೆಗೆ ತೊಡಗಿಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ರಾಜ್ಯವ್ಯಾಪಿಯಾಗಿ ಇದರ ಬಗ್ಗೆ ನಮ್ಮ ಸರ್ಕಾರ, ನಮ್ಮ ಎಲ್ಲ ಇಲಾಖೆಯು ಕೂಡ ಇದಕ್ಕೆ ಈ ಒಂದು ಇದನ್ನು ಮುಕ್ತಿಗೊಳಿಸಲಿಕ್ಕೆ ಕಟಿಬದ್ಧರಾಗಿ ಕೆಲಸವನ್ನು ಮಾಡುತ್ತಿರುವಂಥದ್ದು ಬಹಳ ಸಂತೋಷದಾಯಕವಾದ ವಿಚಾರವಾಗಿದೆ. ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಇದಕ್ಕೆ ಬಹಳ ಹೋರಾಟವನ್ನು ಮಾಡಿದ್ದಾರೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಯಡಿಯೂರಪ್ಪನವರು ಕೂಡ ಎಲ್ಲ ರೀತಿಯಾದ ಆದೇಶಗಳನ್ನು ಕೂಡ ಈ ಪೊಲೀಸ್ ಇಲಾಖೆಗೆ ಕೂಡ ನೀಡಿದ್ದಾರೆ. ಒಟ್ಟಿನಲ್ಲಿ ಇದು ಆದಷ್ಟು ಬೇಗ ನಿಯಂತ್ರಣಕ್ಕೆ ಬಂದು ಇಡೀ ಜನ ಒಂದು ನೆಮ್ಮದಿಯ ವಾತಾವರಣದಲ್ಲಿ ಬದುಕುವ ರೀತಿಯಲ್ಲಿ ಆಗಬೇಕು ಅಂತೇಳಿ ಹೇಳುತ್ತಾ ನಾವೆಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನು ಕೊಡೋಣ. ಮಾನ್ಯ ಠಾಣಾಧಿಕಾರಿಗಳು ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನಿಮ್ಮ ಜೊತೆ ನಾವು ಇದ್ದೇವೆ, ನಿಮ್ಮ ಸಹಕಾರ ನಮಗೆ ಬೇಕು ಎಂಬ ಮನವಿಯನ್ನು ಕೂಡ ಅವರು ಮಾಡಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಸೇರಿ ಒಟ್ಟಾಗಿ ಈ ರೀತಿಯಾದ ಬೇಡವಾದ ಒಂದು ಮಾದಕ ಏನು ಡ್ರಗ್ಸ್ ಏನಿದೆ ಇದರ ವಿರುದ್ಧವಾಗಿ ನಾವೆಲ್ಲರಿಗೂ ಸಂಘಟಿತರಾಗಿ ಹೋರಾಟ ಮಾಡುವಂತಹ ಈ ಸಂದರ್ಭದಲ್ಲಿ ನಾನು ತಲಪಾಡಿ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀ ಸುರೇಶ್ ಆಳ್ವ, ಕುಡ್ಲ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಉಪಾಧ್ಯಕ್ಷರು ಶ್ರೀ ಯಶವಂತ್ ಅಮೀನ್, ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರವೀಣ್ ಕುಮಾರ್ ಕೊಂಡಾನ, ಉಪಾಧ್ಯಕ್ಷರು ಅನುರಾಗ್, ಸದಸ್ಯರು ನಿತಿನ್ ಅರಸು, ದೀಕ್ಷಿತ್, ರಾಜೇಶ್, ಅವಿನಾಶ್, ಪ್ರದೀಪ್ ಈ ಪುರತೋಟುಗೇತೆರು.